ಮಂಗಳೂರಿನ ಕೆಟಿಎಂ ಶೋರೂಮ್ನಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ಕೆಟಿಎಂ ಅಡ್ವೆಂಚರ್ ನೂತನ ದ್ವಿಚಕ್ರ ವಾಹನವು ನಗರದ ಮಾರುಕಟ್ಟೆಯಲ್ಲಿ ಬಿಡುಗಡೆಗೊಂಡಿತು. ಸುಪ್ರೀಂ ಆಟೋಮೊಬೈಲ್ ಪ್ರೈವೇಟ್ ಲಿಮಿಟೆಡ್ನ ಅಧಿಕೃತ ಡೀಲರ್ಶಿಪ್ ಆದ ಕೆಟಿಎಂ ಶೋರೂಮ್ನಲ್ಲಿ ಕೆಟಿಎಂ ಅಡ್ವೆಂಚರ್ 390 ಸ್ಟ್ಯಾಂಡರ್ಡ್ ಮತ್ತು ಕೆಟಿಎಂ ಅಡ್ವೆಂಚರ್ 390X ಅನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಲಾಯಿತು. ಕೆಟಿಎಂ ಎಂಬುದು ಆಸ್ಟ್ರಿಯನ್ ಮೋಟಾರ್ ಸೈಕಲ್ ಆಗಿದ್ದು ಮೋಟಾರ್ ಸ್ಪೋರ್ಟ್ಸ್ ಬ್ರ್ಯಾಂಡ್ ಆಗಿದೆ. ನಗರದ ಕೆಟಿಎಂ ಶೋರೂಮ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರು ದ್ವಿಚಕ್ರ ವಾಹನವನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಕೆಟಿಎಂ ಶೋರೂಮ್ನ ವ್ಯವಸ್ಥಾಪಕ ನಿರ್ದೇಶಕ ಆರೂರು ಕಿಶೋರ್ ರಾವ್ ಮತ್ತು ಆರೂರ್ ಅರ್ಜುನ್ ರಾವ್, ಸುದೀಪ್ ಕೊಟ್ಟಾರಿ, ಗಿರೀಶ್, ಕೃಷ್ಣ, ಜಗದೀಶ್, ಲಕ್ಷ್ಮೀನಾರಾಯಣ್, ಸುಪ್ರೀಂ ಆಟೋ ಡೀಲರ್ಸ್ ಪ್ರೈವೇಟ್ ಲಿಮಿಟೆಡ್ನ ಡಿಜಿಎಂ ಶಿವಪ್ರಸಾದ್, ಸೇಲ್ಸ್ ಮ್ಯಾನೇಜರ್ ಧನ್ರಾಜ್ ಉಪಸ್ಥಿತರಿದ್ದರು. ಫುಲ್ ಹೊಸ ಚಾಸಿ ఒక సబ్ ఫ్రేమ్ ఇరిగేటెడ్ డైకాస్ట్ సబ్ ఫ్రేమ్ బరుందు ఫ్రంట్ సస్పెన్షన్ WP సస్పెన్షన్ ఇరిగ X WP సస్పెన్షన్ 200 mm సస్పెన్షన్ అవునుండు ప్లస్ ఇరిగ ట్యూబ్లెస్ టైర్ ఫ్రంట్ ఇరిగ 19 రియర్ 17 దిక్కునుండు సో ఇరిగ సస్పెన్షన్ ఇరిగ ఒక ರೇಡಿಯೇಟರ್ ಕರ್ವ್ ರೇಡಿಯೇಟರ್ ಬರುಂಡು ನೆಟ್ ಇಲ್ಲಿಗೆ 5 ಇಂಚ್ ಡಿಸ್ಪ್ಲೇ ಉಂಡು ಸೊ ಇಲ್ಲಿಗೆ ಕ್ವಿಕ್ ಶಿಫ್ಟರ್ ಬರ್ಕೊಂಡು ABS ಆಫ್ ರೋಡ್ ABS ಬರ್ಕೊಂಡು. Actually, my weak frame doesn't accept the challenge of these beasts. Yet, I'm so fascinated by these vehicles. I tell you, I have been associated with the KTM riding, especially the weekend rides, monthly rides, that through my friend Mr. Jagadish. And he is very young, 60 plus, and just last year he bought KTM 390. Now I regret on his behalf that had he waited for one more year, he would have got this model. I think two-wheeler ಐಟಲ್ಲ ಬೈಕ್ ಎಡ್ಡೆ ಭಾರಿ ಇಷ್ಟ. ಇನ್ನು ಎಲ್ಲೇ ಪ್ರಯಾಣಿಕ ಬೈಕ್ ನನಗೆ ಆಯ್ಜಿ ಕಡೆ ಕಂಡಲ್ಲಿ ಹೋಗಿ ಉದ್ದೇಶ ಮಾಡಿಕೊಂಡು ಡ್ಯೂಕ್ 200 ಫಸ್ಟ್ ದತ್ತಂಡು ಫಸ್ಟ್ ಎಂಡ್ ಅಂತ ಇತ್ತು ಪಲ್ಸರ್ ಇತ್ತು ಅದೇನು ದತ್ತಂಡು ಅವರು ಕ್ಲೈವ್ నేను ట్రై ಮಾಡ್ಕೊಳ್ಳೋದು అంటే 200 ಫಸ್ಟ್ So I must say my job is more like a dream for everybody, what I do. So I'm an auto correspondent at Bike India magazine and I live, eat, sleep motorcycles and cars. So KTM always has been at the forefront when it comes to an adrenaline rush kind of a motorcycle. It has never been a motorcycle which will be calming, soothing at all. It is always on the edge for somebody who seeks adventure, somebody who seeks real thrill in life. And this is the kind of motorcycle which offers. And today we have two beautiful machines, which is the X and the S. So somebody who likes to ride on the road, this is the kind of motorcycle that you need to go. And somebody who likes to do trails off-road, this is the motorcycle which you would enjoy and go. యాక్చువల్లీ ఇప్పుడు KTM ఈ టీమ్కి సేరుతోని 16 ವರ್ಷ ಆಡಿ ಸೊ 16 ವರ್ಷ నుంచి ಈ ಬೈಕ್ ಬೈಕ್ ಸೊ KTM ಈ ಶೋರೂಮ್ ಪಡು ಐದು ಉಪ್ಪುನ ಟೀಮ್ ಮೆಂಬರ್ಸ್ ಪಡು ಅಕ್ಲೆಗೆ ಒಂದು ಫ್ಯಾಮಿಲಿ ಲೆಕ್ಕ ಐಕಾತ್ರ ಎಂಗ್ಲೆಗೆ ಅಕ್ಲೆಗೆ ಎಪ್ಪಲ್ ಎಂಗ್ಲೆಗೆ ಅಕ್ಲು ಲೆಪ್ಪನಾಗ ಇಜ್ಜಿ ಬಂದಿರ ಆಪುಜಿ ಅಂಚೆ ಅದು ಉಪ್ಪನಾಗ ಅಕ್ಲು ಲೆಪ್ಪನಾಗ ಪೋಪ ಅಕ್ಲ ಟೀಮ್ ಮೆಂಬರ್ಸ್ ಎಂಗ್ಲಜಿ ಫ್ಯಾಮಿಲಿ ಲೆಕ್ಕ. ಸೊ ಯಾರನ್ನ KTM ಜಾಯ್ನ್ ಆದ್ರೆ ನನ್ನ ಫ್ರೆಂಡ್ ಒಂದು ಅಮಿತ್ ಬಂದು ಈಗ ನನ್ನ ಒಟ್ಟಿಗೆ ಜಾಯ್ನ್ ಆಗ್ತೀನಿ ಆ್ಯಕ್ಚುಲಿ. ಸೊ ಈ ಟೀಮಿಗೆ ಸೊ ಎಕ್ಸ್ಪೀರಿಯನ್ಸ್ ದಾದಕೊಂಡು ಅವ್ರು ಎಕ್ಸ್ಪ್ಲೇನ್ ಮಾಡ್ಬಾರ ಅವ್ಜಿ ಈ ಟೀಮ್ ದೊಡ್ಡಿಗೆ ರೈಡಿಗೆ ಪೋಂಡನೇ ಗೊತ್ತಾಗ ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ಈಗಲೂ ಮಾತ್ರ ಮಸ್ತ್ ಕಡೆಗೆ ಹೋಗ್ತಾರೆ ರೈಡ್ಗೆ. ಸೊ ಇದು ಎಕ್ಸ್ಪೀರಿಯನ್ಸ್ ಹೆಂಗ್ಲಿಗೆ ಪನಿಯರ ಜಾಸ್ತಿ ಖುಷಿ ಆಗ್ಬೋದು. ನನ್ನ ಫಸ್ಟ್ DS3 ಇತ್ತು ಡ್ಯೂಕ್ 200 ಇತ್ತು ಜೆನ್ರಿ ಡ್ಯೂಕ್ 250 DS3 ಪವರ್ ಇದ್ದ ಕಮ್ಮಿ ಆಗ್ತಿತ್ತು
BS3 ಒಂಜಿ ಪವರ್ ಸಾಕದಿತ್ತು ನನ್ನ ರೈಡ್ ಬಾಯ್ ಎತ್ತಿನ ಬ್ಲಾಕ್ ಬಾಕ್ಸ್ ಟೀಮ್ ವ್ಯಾಪಾರ ಸಪೋರ್ಟ್ ಮಾಡ್ಬೋದು ಲೆಪ್ಪುಲೆ ಅಂಚೆರಿ ರೈಡ್ ಬಾಯ್ ಎತ್ತಿನ ಲಾಂಗ್ ರೈಡ್ ಪೂರ. ಕೆಟಿಎಂ ಅಡ್ವೆಂಚರ್ ಅತ್ಯಾಧುನಿಕ ಮಾದರಿಯ ವೈಶಿಷ್ಟ್ಯಗಳನ್ನು ಹೊಂದಿದ್ದು ವೇಗ ನಿಯಂತ್ರಣ, ಹೊಸ LC4 ಇಂಜಿನ್, ಕಾರ್ನರಿಂಗ್ ABS, ಕ್ರೂಸ್ ಕಂಟ್ರೋಲ್, ಕ್ವಿಕ್ ಶಿಫ್ಟರ್ಗಳು ಇತ್ಯಾದಿ ತಂತ್ರಜ್ಞಾನಗಳನ್ನು ಒಳಗೊಂಡಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.